ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ ಪಡೆದು ಚಿಕಿತ್ಸೆ ನೀಡುತ್ತಿರುವ ಆರೋಪ ಕೇಳಿ ಬಂದಿದ್ದು, ನರ್ಸ್ ಒಬ್ಬರು ಈ ರೀತಿಯ ಡೀಲ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ. ಹೆರಿಗೆ ಮಾಡುವ ನರ್ಸ್ಗಳಿಗೆ 1,100,000 ರೂಪಾಯಿ ನೀಡಬೇಕು, ವೈದ್ಯರಿಗೆ ಎಷ್ಟು ಎಂದು ಕೇಳಿದಾಗ ಬ್ರದರ್ಸ್ ಸ್ಟಾಫ್ ನರ್ಸ್ ಬಳಿ ಮಾತನಾಡಿದರೆ ಡೀಲ್ ಆಗ್ತಾರೆ ಎಂದು ಆ ನರ್ಸ್ ಹೇಳಿರುವ ವಿಡಿಯೋ ದೊರೆತಿದೆ. ವ್ಯಕ್ತಿಯೊಬ್ಬರು ತಮ್ಮ ಪತ್ನಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದು, ಈ ವೇಳೆ ಪತ್ನಿಗೆ ಸಿಸೇರಿಯನ್ ಮಾಡಿಸಬೇಕು ಎಂದು ವೈದ್ಯರು ಹೇಳಿದ್ದಾರೆ. ಆ ವ್ಯಕ್ತಿ ಹೇಳುವ ಪ್ರಕಾರ ಕೆಲಸದವರಿಂದ ಹಿಡಿದು ವೈದ್ಯರವರೆಗೆ ಆಸ್ಪತ್ರೆಯಲ್ಲಿ ದುಡ್ಡು ಪಡೆದುಕೊಳ್ಳುತ್ತಾರಂತೆ. ಇದರ ಬಗ್ಗೆ ವೈದ್ಯರ ಬಳಿ ಹೇಳಿದರೆ ಹೇಮಾವತಿ ಡಾಕ್ಟರ್ ಅವರು ನನ್ನ ಮೇಲೆ ಕೂಗಾಡಿದ್ರು ಎಂದು ವರದಿಗಾರರಿಗೆ ತಿಳಿಸಿದ್ದಾರೆ. ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಎಂದು ಸರ್ಕಾರ ಆಸ್ಪತ್ರೆಗಳನ್ನು ನೀಡಿದರೆ ಈ ಆಸ್ಪತ್ರೆಯೊಳಗೆ ಲಂಚಾವತಾರ ನಡೆಯುತ್ತಿರುವುದು ದುರಾದೃಷ್ಟಕರವಾಗಿದೆ. ಜೊತೆಗೆ ಇಲ್ಲಿಗೆ ಬರುವ ರೋಗಿಗಳ ಬಳಿಯಿಂದ ಹಣ ವಸೂಲಿ ಮಾಡಲಾಗುತ್ತಿದ್ದರೂ ಸಾರ್ವಜನಿಕರು ನಮಗೇನಾದರೂ ತೊಂದರೆಯಾಗಬಹುದು ಎನ್ನುವ ಭಯದಿಂದ ಈ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಗೋಜಿಗೆ ಹೋಗುತ್ತಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿಬಂದಿದೆ. ಖಾಸಗಿ ಆಸ್ಪತ್ರೆಗಳು ದುಬಾರಿ ಎಂದು ಜನರು ಸರ್ಕಾರಿ ಆಸ್ಪತ್ರೆಗಳ ಕಡೆಗೆ ಬರುತ್ತಾರೆ. ಬಡ ಜನರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ನೀಡಬೇಕಾದ ಸಿಬ್ಬಂದಿ ಈ ರೀತಿಯಾಗಿ ಬಡವರಿಂದ ಹಣ ದೋಚುವುದಾದ್ರೆ ಸರ್ಕಾರಿ ಆಸ್ಪತ್ರೆ ಇದ್ದೇನು ಪ್ರಯೋಜನ ಎಂದು ಕೇಳುವಂತಾಗಿದೆ. ಮಧುಗಿರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಈ ಭ್ರಷ್ಟಾಚಾರದ ಕುರಿತು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ನೀಡಿದ ವ್ಯಕ್ತಿ ಇದೀಗ ಸಂಕಷ್ಟದಲ್ಲಿದ್ದಾರೆ. ಈ ಘಟನೆಯ ಬಳಿಕ ಆರೋಪ ಮಾಡಿರುವ ವ್ಯಕ್ತಿಯ ಪತ್ನಿಯನ್ನು ಸೆಂಟಿಮೆಂಟ್ ಆಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಜೊತೆಗೆ ನನ್ನ ಪತ್ನಿಯನ್ನು ದೂರ ಮಾಡಲು ನೋಡುತ್ತಿದ್ದಾರೆ ಎಂದು ಅಸಹಾಯಕತೆ ತೋರಿದ್ದಾರೆ. ಈ ರೀತಿಯ ಸ್ಥಿತಿಯಲ್ಲಿರುವಾಗ ಇಂತಹ ಭ್ರಷ್ಟಾಚಾರದ ಸಂಸ್ಕೃತಿ ಕೊನೆಯಾಗುವುದು ಹೇಗೆ ಎನ್ನುವ ಪ್ರಶ್ನೆಗಳು ಕೇಳಿಬಂದಿದೆ. ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎನ್ನುವ ಗುಸುಗುಸು ಸಾರ್ವಜನಿಕವಾಗಿ ಈ ಹಿಂದಿನಿಂದಲೇ ಕೇಳಿ ಬರುತ್ತಿದ್ದರೂ ಅಧಿಕಾರಿಗಳು, ಸಚಿವರು, ಜನಪ್ರತಿನಿಧಿಗಳು ಇನ್ನೂ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಇದರ ಬಗ್ಗೆ ಅಧಿಕಾರಿಗಳೇ ಎಚ್ಚೆತ್ತುಕೊಂಡು ಈ ಕೃತ್ಯದಲ್ಲಿ ಶಾಮೀಲಾಗಿರುವವರನ್ನು ಪತ್ತೆ ಹಚ್ಚಿ ಕಾನೂನಿನಡಿಯಲ್ಲಿ ಶಿಕ್ಷೆ ನೀಡಬೇಕು ಎನ್ನುವ ಒತ್ತಾಯಗಳು ಇದೀಗ ಕೇಳಿ ಬಂದಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಸ್ವಯಂ ಪ್ರೇರಿತರಾಗಿ ತನಿಖೆ ಕೈಗೊಂಡು ಬಡ ಜನರಿಗೆ ನಡೆಯುತ್ತಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕಿದೆ. ವರದಿ ಮಂಜುಸ್ವಾಮಿ ಎಂಎನ್. ಕೊಡಂಗಿಲ್ಲ, ಅರ್ಧ ಗ್ಲಾಸ್ ಕೊಡ್ರಿ, ಆಮೇಲೆ ಅವನೇನು ಮಾತಿನಿಂದ ಆಗಿಲ್ಲ ಅಂದ್ರೆ ಹೇಳ್ತಾರೆ. ಅರ್ಧ ಗ್ಲಾಸ್ ಕೊಡೋದಾ? ಬಿಸಿನೀರು ನೀರು ಕೊಡ್ಬೋದಾ? ಈಗ ಫೀಸು ಡಾಕ್ಟರ್ ಎಷ್ಟು ಅಂತ ಹೇಳಿ ಸ್ವಲ್ಪ ವಾಸನೆ ಮಾಡ್ಕೊಬೋದು ನಾವು. ನೋಡ್ರಿ, ಅವ್ರು ಹೇಳ್ತಾರೆ ನಮ್ದು ಇಬ್ಬರಿದ್ದೀವಿ, ಇಬ್ರು ನೋಡ್ಕೊಂಡ್ರಿ ಮೇಡಮ್ ಒಂದು ಓಟಿದೆಲ್ಲ ಸೇರಿ ಕೇಳ್ತಾರೆ. ಅವ್ರೇನು ಇದು ಮಾಡಲ್ಲ, ಕೇಳ್ತಾರೆ ಅವ್ರು ಎಷ್ಟು ಅಂತ. ಎಷ್ಟು ಕೇಳ್ಬೋದು ನಮ್ಮ ಗೊತ್ತಿಲ್ಲ. ಈಗ ನಾರ್ಮಲ್ ಒಂದು ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಹೆಂಗೆ ಹೇಳೋದು ಹೇಳ, ಅವ್ರವ್ರದ್ದು ಇದ್ರ ಮೇಲೆ ಇದು ಹೋಗುತ್ತೆ. ಈಗ ಅಟ್ಲೀಸ್ಟ್ ನಾವು ಹೊಂದ್ಸ್ಕೊಳ್ಳೋದು ಬೇಕಲ್ಲ, ಅದಕ್ಕೋಸ್ಕರ ಈಗ ನಿಮ್ದು ಎಷ್ಟು ಕೊಡ್ಬೇಕಲ್ರಿ? ನಮ್ದಂತ ಸ್ವಲ್ಪ ಕೊಡ್ರಿ, ಇಬ್ಬರಿಂದ ಸೇರಿ ಮೇಡಮ್ಗೆ ಅದೇ ಅವನ್ನ ಕೇಳ್ಬೇಕಾ? ಎಷ್ಟು ಅಂತ ಹೇಳ್ತಾರೆ, ಇಲ್ಲ ಬ್ರದರ್ ಆದ್ರೂ ಹೇಳ್ತಾರೆ. ಬ್ರದರ್ ಅಂದರೆ ಓಟಿ ಎಷ್ಟು ಓಟಿ ಹೇಳ್ತಾರೆ. ಓಕೆ, ಈಗ ನೀರು ಕೊಡಲ್ಲ ಸ್ವಲ್ಪ ಹಾಗಾದರೆ? ಈಗ ಸ್ವಲ್ಪ ನೀರು ಕೊಡ್ರಿ, ಒಂದೇ ಸಲ ಜಾಸ್ತಿ ಕೊಡಬೇಡ್ರಿ. ಇಲ್ಲ ಅರ್ಧ ಒಂದು ತೊಳಸ್ಕೊಂಡು ಸ್ವಲ್ಪನೇ ಕೊಟ್ಟು ಏನು ವಾಂತಿ ಆಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಕೊಟ್ಟು ವಾಂತಿ ಆಗಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಹಾಲನ್ನು ಕೊಡೋದು. ಅರ್ಧ ಗಂಟೆ ಆದಮೇಲೆ ತಿನ್ನೋಕ್ಕೇನು ಕೊಡೋಂಗಿಲ್ಲಲ್ಲ? ಈಗೇನು ಕೊಡೋಂಗಿಲ್ಲ, ಸಂಜೆ ಮೇಲೆ ತಿನ್ನಿಸ್ತೀನಿ. ಸರಿ, ಬರೀ ಹಾಲು, ಕಾಫಿ, ನೀರಲ್ಲೇ. ಈಗ ಹಾಲು ಕೊಡ್ಬೋದಾ? ಈಗಲ್ಲ, ಫಸ್ಟ್ ನೀರು ಕೊಡ್ರಿ. ಹಾಂ, ನೀರೆಲ್ಲ ಏನು ವಾಂತಿ ಆಗಿಲ್ಲ ಅಂತ. ಸರಿ. ಹಲೋ ಸರ್, ಅದೇ ಒಂದು ವಿಡಿಯೋ ಹಾಕಿದ್ರಲ್ಲ, ಅದೇನು ಸರ್ ಮಾಹಿತಿ? ಹಾಂ ಸರ್, ಏನಂದರೆ ನಮ್ಮ ಟೀಚರ್ ಆ್ಯಕ್ಚುಲಿ ಲಿಂಗರಾಜು ಅಂತ. ಮೊನ್ನೆ 3 ದಿನದಿಂದ ನನ್ನ ಹೆಂಡತಿ ಹೆರಿಗೆ ಆಗಿದೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಸಿಜೇರಿಯನ್ ಆಗಿದೆ. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ವ್ಯವಸ್ಥೆ ಹೆಂಗಿದೆ, ನೆಕ್ಸ್ಟ್ ಗಬ್ಬೆದು ನಾವಾಗ್ತಿದೆ ಅಂತ. ಸರ್, ಅಲ್ಲಿ ಕೆಲಸ ಮಾಡೋದ್ರಿಂದ ಹಿಡ್ಕೊಂಡು ಡಾಕ್ಟರ್ವರೆಗೂ ಕೂಡ ದುಡ್ಡು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸರ್. ಇಂತಿಷ್ಟು ದುಡ್ಡು ಫಿಕ್ಸ್ ಮಾಡ್ಕೊಳ್ಳೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳು ಅಂತ ಏನಕ್ಕೆ ಬೇಕು? ಅಲ್ಲ, ಈಗ ನೀವೇ ಅಮೌಂಟ್ ಏನೋ ಕೊಟ್ಟಿದ್ದೀರಾ ನೀವು? ಇಲ್ಲ ಸರ್, ನಾನು ಕೆಲಸದವ್ರಿಗೆ ಕೊಟ್ಟೆ. ಈಗ ಮಾತಾಡ್ದ ವಿಡಿಯೋ ಇದೆಲ್ಲ ನೋಡ್ರಿ, ಅದರಲ್ಲಿ ಅವರು ಅಮೌಂಟ್ ನೋಡಿ ಹೆಂಗ್ ಕೇಳ್ತಿದಾರೆ ಅಂತ. ಅಲ್ಲ, ನೀವು ಕೊಟ್ಟವ್ರ ಅವ್ರ ಹೆಸರೇನು ಜ್ಞಾಪನ ಇದೆಯಾ? ಇಲ್ಲ, ಆ ವಿಡಿಯೋದಲ್ಲಿದ್ದಾರೆ ಅವ್ರ ಹೆಸರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ಅವರು ಏನೋ ಮ್ಯಾನೇಜರ್ ಅಂತ ಏನೋ ಡೆಸಿಗ್ನೇಷನ್ ನನಗೆ ಅರ್ಥ ಆಗ್ತಿಲ್ಲ. ಬ್ರದರ್ ಅಂತ ಹೇಳ್ರಿ, ಸ್ಟಾಫ್ ನರ್ಸ್. ಬ್ರದರ್ ಅವ್ರ ಕಡೆಯಿಂದ ಡಾಕ್ಟರ್ ಸರ್ ಅಂತ.
ಈ ವಿಷಯನ ನಾನು ಹಾ. ಅವ್ರ ಗಮನಕ್ಕೆ ತಗೊಂಡ್ ಬಂದೆ. ಅದಕ್ಕೆ ಗಂಗಾಧರ್ ಅಂತ ಇದಾರಲ್ಲ, ಅವ್ರ ಹೆಸರು ನನಗೆ ನೆನಪಿಲ್ಲ. ಹಾಂ ಹಾಂ ಬೇರೆ ಯಾರೋ ಇದ್ದಾರೆ, ಸ್ಪೆಕ್ಸ್ ಹಾಕೊಂಡು ಅಲ್ಲಿ ನಾವು ವ್ಯವಸ್ಥೆ ನೋಡ್ಕೊಳ್ಳೋ ಅಂತ ಡಾಕ್ಟ್ರು. ಹಾಂ ಅವ್ರನ್ನ ಕರೆಸಿ ಹೇಳ್ತಾರೆ, ಅವ್ರು ಹೇಳ್ತಾರೆ ನೋಡಿ ಸರ್ ವ್ಯವಸ್ಥೆ ಹಿಂಗೆ ಇದೆ. ಹಾಂ ವ್ಯವಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೇಗನೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಹಾಂ ನಮಗ್ ಗೊತ್ತು ಯಾರ್ಯಾರು ಹೆಂಗೆ ಮಾಡ್ತಾವ್ರೆ ಅಂತ. ಹಾಂ ಆದ್ರೂ ನಾವೇನ್ ಮಾಡಕ್ಕಾಗ್ತಿಲ್ಲ. ಹಾಂ ಈಗ ಆಯ್ತು ನಾವು ನಾನು ಗಮನಕ್ಕೆ ತಂದಿದ್ದೀರಲ್ವಾ, ಹಾಂ ನಾನು ಸರಿ ಮಾಡ್ತೀನಿ ಹೋಗ್ರಿ ಅಂತ ಹೇಳಿದ್ರೆ, ಹಾಂ ಆ ವಿಡಿಯೋ ನೋಡಿನೂ ಕೂಡ ಅಲ್ಲಿದ್ದಂತಹ ಡಾಕ್ಟ್ರು ಮತ್ತೆ ಮೇಂಟೆನೆನ್ಸ್ ಮಾಡ್ತಾರೆ ಇನ್ಚಾರ್ಜ್, ಹಾಂ ಅವ್ರ ಮೇಲೆ ರೇಗ್ ಬಿಟ್ರು ನಾವೇನು ಮಾಡಲ್ಲ ಹೋಗಿ ಸರ್ ಅಂತ ಬಿಟ್ಟು ಎದ್ದು ಹೊರಟೋಗಲ್ಲ ಸರ್. ಇತ್ತು ಪ್ರೂಫ್ ಇದ್ರು ಕೂಡ. ಹಾಂ ಯಾರದು ಗಂಗಾಧರ್ ಸರ್ ಮಾಡಿದ್ದು? ಅಲ್ಲ, ಅವ್ರು ಗಂಗಾಧರ್ ಪಾಪ ನಿಜನ ಕೇಳ್ತಾ ಇದಾರೆ. ಅವರು ಕೂಗಾಡಿದ್ರು ನರ್ಸು ಡಾಕ್ಟರ್ ಸರ್ ಗೊತ್ತಾ? ಅವ್ರ ಹೆಸರು ಹೇಮಾವತಿ ಡಾಕ್ಟ್ರು. ಹಾಂ ಇವರು ಮೇಂಟೆನೆನ್ಸ್ ಇನ್ಚಾರ್ಜ್ ಇದಾರೆ ಒಬ್ರು. ಆ ಹೆಂಗಸ್ ಹೆಸರು ನನಗೆ ಗೊತ್ತಿಲ್ಲ ಸರ್. ಹಾಂ ನೋಡಿ ಹಿಂಗ್ ಮಾಡಿದ್ರು ನನಗೆ. ಅಂದ್ರೆ ನಾವೇನು ಈ ಸಾಮಾನ್ಯ ಜನಗಳು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗೋದು ಹಂಗಾರೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಬೇಕಾ ಸರ್? ಹ್ಞೂ ಸರ್ ಎಲ್ಲಿ? ನನಗೆ ಇದು ಹಲೋ ಹೇಳಿ ಸರ್, ಹೇಳಿ ಸರ್. ಎಲ್ಲಿದ್ದೀರಾ ನೀವೀಗ? ಸರ್ ನಾನು ನಮ್ಮೂರಲ್ಲಿದ್ದೀನಿ, ಜಡೆಗೊಂಡಳ್ಳಿ. ಈಗ ಬಂದೆ ಆಕ್ಚುಲಿ. ನಿಮ್ದು ಯಾವ ಹೇಳಿ ಸರ್ ನಿಮ್ಮದು? ನಾನು ಜಡೆಗೊಂಡಳ್ಳಿ ಸರ್, ಜಡೆಗೊಂಡಳ್ಳಿ. ಜಡೆಗೊಂಡಳ್ಳಿ. ಹಾಂ ಹ್ಮ್ ಓಕೆ ಓಕೆ. ಅಂದ್ರೆ ನಾನು ಟೀಚರ್ ಆಗಿರೋದ್ರಿಂದ ದಯಮಾಡಿ ನನ್ನ ಹೆಸರು ಮೆನ್ಷನ್ ಮಾಡೋದೇನು ಬೇಡ. ಇರ್ಲಿ ನಿಮ್ಮ ಹೆಸರು ಹೇಳ್ರಿ. ಚಿಕ್ಕರಂಗಮ್ಮ. ಚಿಕ್ಕರಂಗ. ಹ್ಮ್ ಓಕೆ ಓಕೆ ಸರ್ ಓಕೆ. ನಾನು ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.